ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಇವತ್ತು ರೇಣು ಶೆಣೈ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ತೀವಿ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಸ್ವಲ್ಪ ಟೈಮ್ ನಂತರ ನಮ್ಮ ಸುರುಚಿ ಅಡುಗೆ ಮನೆ ಬರ್ತಿದ್ದೀರಲ್ಲ, ಏನು ಸ್ಪೆಷಲ್ ಮಾಡ್ತಾರೆ ಇವತ್ತು ಒಂದು ಫಲಾಫಲ್ ಹೇಳಿ. ಸ್ವೀಟಾ? ಸ್ವೀಟ್ ಅಲ್ಲ, ಅದು ಅಂಬಡೆ ಥರ. ಹೆಸರು ಮಾತ್ರ ಫಲಾಫಲ್. ಹೌದು. ಓಕೆ. ಅದು ಕಡಲೆದ್ದು, ಬಿಳಿ ಕಡಲೆದ್ದು. ಓಕೆ. ಮತ್ತು ಇನ್ನೊಂದು ಕ್ಯಾಬೇಜ್ ಸೂಪ್ ಅಲ್ಲ? ಹಾಂ, ಇದಂತೂ ಫಸ್ಟಿಗೆ ನಾವು ಊಟದ ಜೊತೆ ಕ್ಯಾಬೇಜ್ ಸೂಪ್ ಕುಡಿದು ಆಮೇಲೆ ಊಟ ಮಾಡುವಂತ. ಹೌದು. ಓಕೆ, ಒಂದು ಫಲಾಫಲ್, ಇನ್ನೊಂದು ಕ್ಯಾಬೇಜ್ ಸೂಪ್. ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಹಾಂ, ಮಾಡಿ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು ಕಡಲೆದ್ದು ಫಲಾಫಲ್. ಓಕೆ, ಅದಕ್ಕೆ ಬೇಕಾದ. ಹಾಂ, ಓಕೆ. ಫಲಾಫಲ್ ಅಂತ ಹೆಸರು ನೀವೇ ಇಟ್ಟಿದ್ದ ಹೇಗೆ? ಅಲ್ಲ, ಅದು ಆಕ್ಚುಲಿ ಒರಿಜಿನಲಿ ಫ್ರಮ್ ಈಜಿಪ್ಟ್. ಹೌದು, ಅದು ಹೌದು. ಅದು ಎಲ್ಲ ಕಡೆಯಲ್ಲಿ ಹೋಗಿ ನಾವು ಈಗ ನಮ್ಮ ಇಂಡಿಯಾದಲ್ಲಿ ಹೌದು, ನಮಗೆ ಬೇಕಾದಾಗೆ ಇಂಡಿಯನ್ ಟಚ್ ಕೊಟ್ಟು ಮಾಡ್ತಾ ಇದ್ದೀವಲ್ಲ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಲ್ಲ. ಇವಾಗ ಕಡಲೆ ಏನೋ ಬೇಯಿಸಿದೆ ಅಂದ್ರೆ ಹೇಗೆ? ಬೇಯಿಸ್ಲಿಕ್ಕಿಲ್ಲ, ಅದು ಸೋಕ್ ಮಾಡಿದ ಕಡಲೆ. ಸೋಕ್ ಮಾಡಿದ ಕಡಲೆ ಒಂದು ಮಧ್ಯಾಹ್ನ. ಹೌದು, ಬೇಕಲ್ಲ ಅದು. ಇದು ರಾತ್ರಿ ಮಲಗುವಾಗ ಹಾಕಿದ್ರೆ ಹೌದು, ತೆಗೆದು ಡ್ರೈ ಮಾಡಿ ಸ್ವಲ್ಪ ನೀರು ತೆಗೆದು ಡ್ರೈ ಇಟ್ಟರೆ ಆಯ್ತು. ನೀರಿನ ಪಸೆ ಇದ್ರೆ ಅದು ಮೆದು ಆಗ್ತದಲ್ಲ. ಹೌದು, ಡ್ರೈ ಆಗಿರಬೇಕಲ್ಲ. ಹೌದು, ಸ್ವಲ್ಪ ಡ್ರೈ ಆದರೆ ಹೌದು, ಇದ್ರೆ ಒಳ್ಳೆಯದು. ಹಾಗೆ. ಓಕೆ, ಸ್ಟಾರ್ಟ್ ಮಾಡೋಲ್ಲ. ಹೌದು. ಓಕೆ, ಎಂತ ಬೇಕು ಫಸ್ಟಿಗೆ ಇದು ಎಲ್ಲ ಒಂದು ಮಿಕ್ಸಿಯಲ್ಲಿ ಹಾಕಿ ತುಂಬ ನುಣ್ಣಗೆ ಇದು ಮಾಡಲಿಕ್ಕಿಲ್ಲ, ಸ್ವಲ್ಪ ರಫ್ ಇರಬೇಕು. ಓಕೆ, ಹಾಗಾದರೆ ಫಸ್ಟಿಗೆ ನಿಮಗೆ ಮಿಕ್ಸಿ ಬೇಕಲ್ಲ? ಮಿಕ್ಸಿ ಬೇಕು, ಹೌದು. ಓಕೆ, ಇದೇ ತೋರಿಸಿ ಆಯ್ತಲ್ಲ. ಇದು ಈಗ ಮೆಣಸು, ಶುಂಠಿ, ಬೆಳ್ಳುಳ್ಳಿ. ಹೌದು, ಇಡೀ ಅಲ್ಲ? ಹೌದು, ಬೆಳ್ಳುಳ್ಳಿ. ಹೌದು. ಹಾಗೆ. ಮತ್ತು ಇದು ಎಲ್ಲ ಸ್ಪೈಸಸ್, ಇಂಡಿಯನ್ ಸ್ಪೈಸಸ್. ಕೊತ್ತಂಬರಿ ಇಲ್ಲ, ಜೀರಿಗೆ, ಕಾಳುಮೆಣಸು ಮತ್ತು ಏನು ಬೇರೆ ಏನು ಬೇಕಾದರೂ ಹಾಕಬಹುದು. ಹೌದು, ಹಾಗೆ. ನಾನು ಸ್ವಲ್ಪ ಹೊರಗೇನು ಹಾಕಿದ್ದೇನೆ ಅದಕ್ಕೆ. ಮತ್ತು ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಉಂಟಲ್ಲ? ಮಿಕ್ಸ್ ಉಂಟು. ಪುದೀನ, ಫ್ರೆಶ್ ಪುದೀನ ಇದು. ಹಾಗೆ ಅದು ತುಂಬ ಹಾಕ್ಲಿಕ್ಕಿಲ್ಲ, ಅದು ಫ್ಲೇವರಿಗೆ ಸ್ವಲ್ಪ ಕೊಟ್ಟರೆ ಆಯಿತು. ಎಲ್ಲ ಸ್ಪೈಸಸ್ ಫ್ಲೇವರ್ ಬಂದರೆ ಚೆನ್ನಾಗಿದೆ. ಹಾಗೆ. ಮತ್ತು ನೀರುಳ್ಳಿ. ಹೌದು. ಇದು ಈಗ ಒಂದು ಗ್ರೈಂಡ್ ಮಾಡಿ. ಓಕೆ, ಹಾಗಾದ್ರೆ ಫಸ್ಟಿಗೆ ಹೌದು, ಪೇಸ್ಟ್ ಆಗಬೇಕು ಹೇಳಿ ಇಲ್ಲ, ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಎಸ್. ಓಕೆ, ಸಾಕಾಗುತ್ತಾ? ಸಾಕು. ಇಷ್ಟಾದ್ರೆ ಸಾಕಾಗುತ್ತಾ? ಸಾಕು. ಓಕೆ, ತೆರಿಯಾಗಿರ್ಬೇಕಲ್ಲ? ಹೌದು, ಹೇಳಿದರೆ ಅದು ಬಾಯಿಗೆ ಸಿಗ್ತದಲ್ಲ, ಸ್ವಲ್ಪ ಒಳ್ಳೆಯದಾಗ್ತದೆ. ಈಗ ಅದರ ಪರಿಮಳ ಸಹ ಬರ್ತದೆ, ಸ್ಪೈಸಿ. ಕೊತ್ತಂಬರಿ ಮತ್ತೆ ಏನು, ಹೌದು, ಜೀರಿಗೆ ಎಲ್ಲ ಹಾಕಿದ್ವಲ್ಲ, ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುವಾಗ ಗಮ್ ಅಂತ ಬರ್ತುಂಟು. ಓಕೆ, ಈಗ ಎಷ್ಟು ಬೇಕು ಅಷ್ಟು ಕಡಲೆಯನ್ನು ಹಾಕೋದು. ಆ್ಯಕ್ಚುಲಿ ಚೆನ್ನ ಮಸಾಲೆ ಎಲ್ಲ ಮಾಡೋದು ಇದರಲ್ಲ? ಹೌದು, ಚೆನ್ನ ಮಸಾಲೆ ಮಾಡ್ಬೋದು. ಇದೆಲ್ಲ ಯಾವುದಕ್ಕೂ ಸ್ಯಾಲಡ್ ಚೆನ್ನಾಗಿರುತ್ತೆ. ಇದು ಕೂಡ ನೀರು ಹಾಕದೆ ಗ್ರೈಂಡ್ ಮಾಡಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟಾದ್ರೆ ಸಾಕಾ? ಹೌದು. ನೀವು ಅದು ಕೊತ್ತಂಬರಿ ಅದೆಲ್ಲ ಇದು ಮಿಕ್ಸ್ ಮಾಡೋದು. ಓಕೆ, ಇದು ಹೌದು. ಈಗ ಉಪ್ಪು ಹಾಕಬೇಕು. ಉಪ್ಪು ಹಾಕಬೇಕಲ್ಲ? ಉಪ್ಪು ಹಾಕಬೇಕು. ನಾವು ಆಲ್ರೆಡಿ ಮಿಕ್ಸ್ ಮಾಡುವ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಿ. ಹೌದು, ಜೊತೆಗೆ ಒಟ್ಟಿಗೆ ಈಗ ಮಿಕ್ಸ್ ಮಾಡುವ ಕೂಡ ಇರಲಿ ಅಂತಿಲ್ಲ? ಹೌದು. ಇದು ಗ್ರೈಂಡ್ ಮಾಡಿದ ಕೊತ್ತಂಬರಿ ಸೊಪ್ಪು, ನಾವು ಆನಿಯನ್, ಹೌದು, ಮತ್ತು ಗಾರ್ಲಿಕ್, ಆಲ್ ಸ್ಪೈಸ್ ಎಲ್ಲ ಹಾಕಿದೆ. ಇದಂತೂ ರೆಡಿ. ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹೌದು. ಈಗ ಕೈಯಲ್ಲಿ ಮಿಕ್ಸ್ ಮಾಡೋದು. ಓಕೆ, ನೀವು ಅಲ್ಲಿ ಮಿಕ್ಸ್ ಮಾಡ್ತಾ ಇರುವಾಗ ಇಲ್ಲಿ ಆಯಿಲನ್ನು ಬಿಸಿ ಇಡುವನಾ? ಹೌದು, ಇಡುವ. ಓಕೆ,
ಆಯಿಲ್ ಅಂತ ನೋಡಿ. ಎಲ್ಲ ಹಾಕೋದಲ್ಲ? ಹೌದು, ಎಲ್ಲ ಎಲ್ಲ ಸ್ಪೈಸ್ ಮಿಕ್ಸ್ ಆದ ನಂತರ ಹೀಗೆ ಸಣ್ಣ ಸಣ್ಣ ಉಂಡೆ ಹೌದು ರೆಡಿ ಮಾಡಿ ಇಟ್ಕೊಳ್ಬೇಕಾ? ಹೌದು, ಮಾಡಿ ಇಡುವನ ಒಂದು ಪ್ಲೇಟ್ ಕೊಟ್ಟರೆ ಒಂದೇ ಸರ್ತಿ, ಇಲ್ಲದ್ರೆ ಒಂದು ಸ್ವಲ್ಪ ಬೇಗ ಬೇಯ್ತದೆ. ಹೌದು, ಆ ಥರ ಎಲ್ಲ ಇರುತ್ತಲ್ಲ. ಅಂದರೆ ಇದು ರೌಂಡ್ ಶೇಪ್ ಇರುತ್ತಾ? ರೌಂಡ್ ಶೇಪ್ ಮಾಡ್ಬೋದು, ಇಲ್ಲ ನಾರ್ಮಲ್ ಚಟ್ಟಂಬಡಿ ಥರ ಮಾಡ್ಬೋದು. ಆದರೆ ರೌಂಡ್ ಶೇಪ್ ಮಾಡಿದರೆ ನೋಡಲಿಕ್ಕೆ ಚಂದ ಕಾಣ್ತದೆ. ಕಲರ್ ಒಂದು ಬ್ರೌನ್ ಬರುವಾಗ ಚಂದ ಬರ್ತದೆ. ಸ್ವಲ್ಪ ಪೇಷಂಟ್ಲಿ ಕಾವಲಿಯಲ್ಲಿ ಸಹ ಈಗ ತವ ಥರನೂ ಮಾಡ್ಬೋದಾ? ಹೌದು, ಹಾಗೂ ಮಾಡ್ಬೋದು. ಈಗ ತೆಳು ಮಾಡಿ ಕಡಲೆ ಯಾವುದಕ್ಕೂ ಒಳ್ಳೇದಲ್ಲ. ಕಡಲೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನೀವು ನೆನೆ ಹಾಕಿದ ಕಡಲೆ ಆದ ಕಾರಣ ಇನ್ನೂ ಒಳ್ಳೆಯದು. ಮತ್ತು ಇದಕ್ಕೆ ಖಾರಕ್ಕೆ ನಾವು ಏನು ಕಾಳುಮೆಣಸು ಮಾತ್ರ ಹಾಕಿದ್ದು? ಹೌದು, ಕಾಳುಮೆಣಸು ಮತ್ತು ಇಲ್ಲ ಹಸಿಮೆಣಸು ಹಾಕಿದ್ರಲ್ಲ? ಹೌದು ಹೌದು, ಹಸಿಮೆಣಸು ಎರಡು. ಇವತ್ತು ಎರಡು ಹಸಿಮೆಣಸು ಹಾಕಿದ್ದೇನೆ ನಾನು. ಇದು ಇದೆಲ್ಲ ಖಾರ ಇದ್ದ ಕಾರಣ ಊಟಕ್ಕೆಲ್ಲ ಒಳ್ಳೆದಾಗುತ್ತಾ ಅಂತಲ್ಲ? ಊಟ ಜೊತೆಗೆಲ್ಲ. ಹೌದು, ಮತ್ತು ಸ್ಟಾರ್ಟರ್. ಸ್ಟಾರ್ಟರ್ ಇದಕ್ಕೆ ಒಂದು ಡಿಪ್ ರೆಡಿ ಮಾಡಿ ತಂದಿದ್ದೇನೆ ನಾನು. ಒಂದು ಕರ್ಡ್ನಲ್ಲಿ ಮೊಸರಲ್ಲ? ಮೊಸರು, ಹೌದು, ಮೊಸರಿನಲ್ಲಿ ಒಂದು ಗಾರ್ಲಿಕ್ ಮತ್ತು ಲಿಂಬೆ ಸಿಪ್ಪೆದು, ಸಿಪ್ಪೆ ಸ್ವಲ್ಪ ಕೀಸಿ, ಸಿಪ್ಪೆಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಕೀಸಿ ಅದು ಎಂತ ಮೇಲ್ಗಡೆಯಿಂದ ಸ್ವಲ್ಪ ಅದು ಮತ್ತು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ. ಲಿಂಬು ಅದು ಮೇಲ್ಗಡೆ ಸಿಪ್ಪೆ ಕೂಡ ಯೂಸ್ ಆಗ್ತದೆ. ರಿಂಡ್ ಯೂಶುವಲಿ ನಾವು ಲಿಂಬೆ ರಸವನ್ನು ತೆಗೆದು ಯೂಸ್ ಮಾಡೋದು. ಹೌದೌದು, ಇಂಥದಕ್ಕೆಲ್ಲ ಲಿಂಬು ಅದರ ಮೇಲ್ಗಡೆ ಸಿಪ್ಪೆ ಹಾಗಾದರೆ ಸಿಪ್ಪೆ ಟೇಸ್ಟ್ ಸ್ವಲ್ಪ ಕೊಡ್ತದೆ, ಚೆನ್ನಾಗಿರುತ್ತಲ್ಲ. ಹಾಗಾದರೆ ಅದಕ್ಕೆ ಜೊತೆಗೆ ಲೈಮ್ ಸೋಡಾ ಅಥವಾ ಜ್ಯೂಸ್ ಏನಾದರೂ ಒಟ್ಟಿಗೆ ಮಾಡ್ಕೊಳ್ಬೋದಲ್ಲ ಮನೆಯಲ್ಲಾದರೆ. ಇಲ್ಲದ್ರೆ ಸಾಸ್ ವೆಜ್ ಸ್ಟಾರ್ಟರಿಗೆ ಇದೊಂದು ಒಳ್ಳೆ ಇದಾಗ್ತದೆ, ಚೆನ್ನಾಗಿರ್ತದೆ. ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟಲ್ಲ? ಬಿಸಿ ಆಗಿದೆ. ಓಕೆ, ನಾವು ಹುಡಿ ಕೂಡ ಬೇರೆ ಏನು ಹಾಕಿಲ್ಲಲ್ಲ, ಖಾಲಿ ಕಡಲೆದು ಮಾತ್ರ? ಹೌದು, ಕಡಲೆ ಮಾತ್ರ. ಹೌದು, ಇವೆಲ್ಲ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕಲ್ಲ? ಹೌದು, ಅಂದರೆ ಒಂದೇ ಕಲರ್ ಬರಬೇಕು. ಜಾಮೂನ್ ಎಲ್ಲ ಫ್ರೈ ಮಾಡಿದಾಗೆ ಕಲರ್ ಚಂದ ಒಂದೇ ಕಲರ್ ಬಂದ. ಈ ಥರ ರೌಂಡ್ ಶೇಪ್ ಮಾಡಿದಾಗ ಸ್ವಲ್ಪ ಬೆಂಕಿ ಕೂಡ ಸ್ವಲ್ಪ ಸ್ಲೋ ಆಗಿ ಇಟ್ಕೊಳ್ಬೇಕು. ಹೌದು, ಮಾಡಿ ಇಟ್ಟುಕೊಳ್ಬಹುದಲ್ಲ. ಮತ್ತು ಇದು ಮಾಡಿ ಫ್ರೀಸ್ ಮಾಡ್ಬೋದು. ಫ್ರೀಸ್ ಮಾಡಿ ಇಟ್ಕೊಳ್ಬೋದಾ? ಹೌದು, ಫ್ರೀಸ್ ಮಾಡಿ. ಹೌದು, ಓಕೆ, ಬೇಕಾದಾಗೆ ಫ್ರೈ ಮಾಡಿ ತಿನ್ಬೋದು, ಇಲ್ಲ ಫ್ರೈ ಮಾಡಿ ಫ್ರೀಸ್ ಮಾಡಿ ಇಟ್ಟರೆ ಮೈಕ್ರೋವೇವ್ ಮಾಡಿ ಮತ್ತೆ ತಿನ್ಬೋದು. ಹೌದು, ಹಾಗೂ ಮಾಡ್ಬೋದಲ್ಲ? ಹೌದು, ಮತ್ತು ಆಲ್ಮೋಸ್ಟ್ ಇದೆಲ್ಲ ನಾರ್ಮಲ್ ಆಗಿ ಇದನ್ನು ಫ್ರೀಸ್ ಮಾಡಲಿ ಇಡಲಿಕ್ಕೆ ಟೈಮ್ ಕೂಡ ಅಂದರೆ ಉಳಿಲಿಕ್ಕಿಲ್ಲ ಅಂತ ಕಾಣುತ್ತೆ. ಆವಾಗಲೇ ಖಾಲಿ ಮಾಡಿಬಿಟ್ಟು ಒಳ್ಳೇದಲ್ಲ. ಇದು ನೋಡಿ, ಕಲರ್ ಬರ್ತಾ ಹೋಗ್ತದೆ. ಕಲರ್ ಬ್ರೌನ್ ಬರುವ ತನಕ ಅದರೊಳಗೆ ಸಹ ಬೀಳ್ತದಲ್ಲ. ನಾವು ರೌಂಡ್ ಶೇಪ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಮಾಡಿದರೆ ಬೆಟರ್ ಆಗುತ್ತೆ. ಅದೇ ನೀವು ಹೇಳಿದ್ರಿ ಇದು ಈಜಿಪ್ಟ್ ಡಿಶ್ ಅಂತ ಹೇಳಿದ್ರಲ್ಲ? ಹೌದು. ಅಂದರೆ ಅದೇ ಹೇಗೆ ಅಂದರೆ ನಿಮಗೆ ಈಜಿಪ್ಟ್ ಡಿಶ್ ಅಂತ ಯಾವ ರೀತಿ? ನಾನು ಅದು ಗೂಗಲ್ ಮಾಡಿ ನೋಡಿದ್ದು. ಓಕೆ, ಗೂಗಲ್ ಮಾಡಿ ನೋಡಿದ್ದು. ಮತ್ತು ಅದು ಎಲ್ಲೆಲ್ಲ ಇದಕ್ಕೆ ಹೋಗಿ ಚೇಂಜಸ್ ಆಗಿದೆ ಅದರಲ್ಲಿ. ಈಗ ಅಲ್ಲಿದಾದ್ರೆ ಹೇಗಿರುತ್ತೆ? ಅಲ್ಲಿ ಎಲ್ಲ ಹರ್ಬ್ಸ್ ಹಾಕಿ ಮಾಡ್ತಾರಲ್ಲ. ನಮ್ಮ ಹಾಗೆ ಅವರು ಖಾರ ತಿನ್ನೋದೆಲ್ಲ ಕಡಿಮೆ. ಓಕೆ, ಸೊ ನಾವು ಈ ಕಡೆ ಬಂದಾಗ ಸ್ವಲ್ಪ ಖಾರವನ್ನೇ ಜಾಸ್ತಿ ಮಾಡ್ತೀವಿ. ನಮ್ಮ ಸ್ಪೈಸಸ್ ಸೇರಿ ನಮಗೆ ಬೇಕಾದಾಗೆ ಇಂಡಿಯನ್ ಟಚ್ ಕೊಟ್ಟಿದ್ರಲ್ಲ. ಓಕೆ, ಫಸ್ಟ್ ಟೇಸ್ಟ್ ಹೋದಲ್ಲಿ ಟೇಸ್ಟ್ ಮಾಡುವಾಗ ಅಫ್ಕೋರ್ಸ್ ಅದು ನಮ್ಮ ನೆಲಕಡಲೆ ಮತ್ತು ಕಡಲೆ ಅದೆಲ್ಲ ನಾವು ನಮ್ಮ ಇದು ಹಾಕಿದ್ದೇವಲ್ಲ, ಅಲ್ಲಿ ಅವರಿಗೆ ಬೇಕಾದ ಅವರು ಕಡಲೆ ಒಟ್ಟಿಗೆ ಬೇರೆ ಸಹ ಆ್ಯಡ್ ಮಾಡಿಕೊಡ್ತಾರೆ. ಹಾಗಲ್ಲ ಫುಡ್ ಅಂತ ಹೇಳುವಾಗ ನಾವು ಒಂದೊಂದು ಕಡೆಗೆ ಹೋದಾಗ ನಮಗೆ ಅದರದ್ದು ಟೇಸ್ಟ್ ಗೊತ್ತಾಗ್ತದೆ. ಅದು ಟೇಸ್ಟ್ ಮಾಡುವಾಗ ನಮಗೆ ನಾವು ಬಂದು ಮಾಡುವಾಗ ಅದರಲ್ಲಿ ಏನೆಲ್ಲ ಇರ್ಬೋದು ಹೇಳಿ ಟೇಸ್ಟ್ ಮಾಡಿದ ಇದರಲ್ಲಿ ನಾವು ಮಾಡಿ ನೋಡ್ತೇವೆ ಮನೆಯಲ್ಲಿ. ಇದು ವೆಜ್ ಸ್ಟಾರ್ಟರ್. ಸಪೋಸ್ ನಾನ್ ವೆಜ್ ಸ್ಟಾರ್ಟರ್ ಬೇಕು ಹೇಳಿದ್ರೆ ಫಲಾಫಲ್ ನಾನ್ ವೆಜ್ಗೆ
ನಾನ್ ವೆಜ್ ಕೂಡ ಹೌದು, ನಾವು ಟ್ರೈ ಮಾಡ್ಬೋದು. ಎಲ್ಲ ಅಡಿಗೆಯಲ್ಲಿ ನಮಗೆ ಹಾಂ 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 ಸಪೋಸ್ ನಮಗೆ ನಾನ್ ವೆಜ್ ಬೇಕು ಹೇಳಿದರೆ ಫಿಶ್ ಇದು ಪ್ರಾನ್ಸ್ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದಾ? ಹೌದು. ನಾನ್ ವೆಜ್ ಪ್ರಿಯರಿಗಾದರೆ ಹಾಗೆ ಹೌದು ಮಾಡ್ಬೋದು. ಮಾಡಿ ನೋಡಿ, ಓಕೆ. ಚಂದ ಕಲರ್ ಬರ್ತದೆ. ಈಗ ಒಂಥರ ಬ್ರೌನ್ ಕಲರ್ ಬರುವಾಗ ಅದಕ್ಕೆ ಅದನ್ನು ನಾನು ಸ್ವಲ್ಪ ಸ್ಲೋ ಆಗಿ ಮಾಡಬೇಕಲ್ಲ, ಇಲ್ಲದ್ರೆ ಒಳಗೆ ಬೆಂದು ಬರಬೇಕು. ಬರಬೇಕು. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಂತಲ್ಲ? ಹೌದು. ಎಸ್ ಎಸ್. ಓಕೆ, ಈಗ ಇದು ಸರ್ವ್ ಮಾಡುವ ಟೈಮ್ ನೋಡಿ. ನೀವು ಸರ್ವಿಂಗ್ ಪ್ಲೇಟಲ್ಲಿ ಆಲ್ರೆಡಿ ನೀವು ಹೇಳಿದ್ರಲ್ಲ ಮೊಸರಿದ್ದು ಸೈಡ್, ಅದಕ್ಕೇನು ಚಟ್ನಿ ತೇಳೋದಾ? ಇದು ಡಿಪ್ ಅಂತ ಹೇಳೋದು. ಹೌದು, ಇದು ದಪ್ಪ ಮೊಸರಿದ್ದು ಹಾಂ ಡಿಪ್. ಅದು ಅದರಲ್ಲಿ ನಾನು ಹೇಳಿದ್ದೆ ಲಿಂಬೆ ಇದು ಸಿಪ್ಪೆ ಒಂದು ಮತ್ತು ಪುದೀನ ಹಾಕಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನೆಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ. ಓಕೆ, ಜೊತೆಗೆ ನೀವು ಅದಕ್ಕೆ ಸೌತೆಕಾಯಿ ಟೊಮೆಟೊ ಎಲ್ಲ ಇಟ್ಟಾಗ ಹೌದು ಪಕ್ಕ ಸೈಡ್ ಡಿಶ್ ಅಂತ ಗೊತ್ತಾಗುತ್ತೆ. ಓಕೆ, ಫಲಾಫಲ್ ರೆಡಿ ಅಲ್ಲ? ಗಮ್ಮತ್ತಾಗಿ ಉಂಟು ನೋಡಿ. ನೀವು ಈ ಥರ ಕೊಟ್ಟಾಗ ನಮಗೆ ಜಾಸ್ತಿ ಮಾತಾಡಲಿಕ್ಕೆಲ್ಲ ಇಲ್ಲೇ ಇಲ್ಲ. ಮತ್ತು ಈ ಥರದ್ದು ಏನು ಸೈಡ್ ಡಿಶ್ ಅಂತ ಬಂದಾಗ ಸೌತೆಕಾಯಿ ಟೊಮೆಟೊ ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅಲ್ಲ, ಕನ್ಸಿಸ್ಕೊಂಡು ಹಾಗೆ ತಿನ್ನೋದು, ಖಾಲಿ ಮಾಡೋದು ಗೊತ್ತೇ ಆಗಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ರೇಣು ಮ್ಯಾಮ್ ಸಾಕಾಗುವಂತಹ ಫಲಾಫಲ್ ಅಂತೂ ರೆಡಿ ಮಾಡಿಕೊಟ್ಟಿದ್ರೆ, ಜೊತೆಗೆ ಮೊಸರಿದ್ದು ಒಂದು ಸೈಡ್ ಅದಕ್ಕೆ ನೆಂಚ್ಕೊಳ್ಲಿಕ್ಕೆ ಕೊಡ್ಕೊಟ್ಟಿದ್ರೆ, ಜೊತೆಗೆ ಏನು ಟೊಮೆಟೊ ಸೌತೆಕಾಯಿ ಎಲ್ಲ ಜೊತೆಗೆ ಪ್ಲೇಟಲ್ಲಿ ಫುಲ್ಲಾಗಿ ಗಮ್ಮತ್ತಾಗಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಆಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಫಲಾಫಲ್ ತಯಾರಿಸುವ ವಿಧಾನ. ಮೊದಲಿಗೆ 6 ರಿಂದ 7 ಗಂಟೆಗಳ ಕಾಲ ನೆನೆಸಿದ ಕಾಬೂಲ್ ಕಡಲೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಅರ್ಧ ಚಮಚ ಕಾಳು ಮೆಣಸು, 1/4 ಚಮಚದಷ್ಟು ಜೀರಿಗೆ, 1/4 ಚಮಚ ಸೋಂಪು, 1/4 ಚಮಚದಷ್ಟು ಆರಿಗ್ಯಾನೋ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ನಿಧಾನವಾಗಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಫಲಾಫಲ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.